ರಾಜ್ಯ ಸರ್ಕಾರ ಕೊನೆಗೂ ಹಾಸನ ಜಿಲ್ಲೆಯ ಅಭಿವೃದ್ಧಿಯನ್ನು ನಿರ್ಲಕ್ಷಿಸಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಆರೋಪವನ್ನು ಮಾಡಿದ್ದಾರೆ. ಹಾಸನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ಹಾಸನ ಜಿಲ್ಲೆಗೆ ಯಾವುದೇ ಅಭಿವೃದ್ಧಿ ಕೆಲಸ ನಡೆಸಲಾಗಿಲ್ಲ. ಇದಕ್ಕೆ ಸಂಪೂರ್ಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವೇ ಹೊಣೆಯಾಗಿದೆ ಎಂದರು. ಇನ್ನು ಕೊರೋನಾ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪತ್ರಕರ್ತರನ್ನ ನಿರ್ಲಕ್ಷಿಸಿದೆ. ಅವರಿಗೂ ಕೂಡ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು, ಪರಿಹಾರವನ್ನು ಪತ್ರಕರ್ತರಿಗೂ ವಿಸ್ತರಿಸಬೇಕು ಎಂದು ರೇವಣ್ಣ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ವಿಧಾನಸಭೆ ನಡೀತಾ ಇದೆ. ವಿಧಾನಸಭೆಯನ್ನು ಮೊಟಕುಗೊಳಿಸಿದ್ರು ಅಲ್ವಾ ಕುಮಾರರೇ, ಅದು ತಡವಾಗಿ ಇವ್ರೇನು ಮಾಡಿದ್ರು, ಮೊಟಕುಗೊಳಿಸಿ ನಾವು ಕೋವಿಡ್ ಜೊತೆ ಐತೆ, ಎರಡನೇ ಐತೆ, ಹೋಗ್ಬೇಕು ಅಂತ ವಿಧಾನಸಭೆನೂ ಮುಂದೂಡಿದ್ರು. ಗೊತ್ತಾಯ್ತು ಸರ್, ಮುಂದೂಡಿ ಒಂದು 4 ವರ್ಷಕ್ಕೆ ವಿಧಾನಸಭೆ 5 ದಿನ ಮಾಡಿದ್ರು. ಅದಾಗಿ ಕಳೆದ 3 ತಿಂಗಳಿಂದ ಇದು ನಮ್ಮ ಪಬ್ಲಿಕ್ ಕೌನ್ಸಿಲ್ ಇದ್ರ ಮೀಟಿಂಗ್